ಪತಿಭ್ಯೋ ನಮಃ. ಶ್ರೀ ದುರ್ಗಾಂಬಿಕೆಯ ಮನಗಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯ ಮದಗೆ ಕೈ ಮುಗಿದು ಅಂಬುಜಾಸನ ಪಾಣಿಯರ ಪದಾಂಬುಜಕ್ಕೆ ಬುಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ. ಕೌಶಿಕತಾನು ಬ್ರಹ್ಮ ಋಷಿಯನಿದೆ ದಶರಥ ಪುತ್ರ ರಾಮ ಲಕ್ಷ್ಮಣರ ಒಡಗೊಂಡು ಯಜ್ಞ ರಾಜ್ಯ ನೆವದಲಿ ಪೂರ್ವಾಶ್ರಮದಲ್ಲಿ ಕುಶಿಕ ವಂಶದಿ ಗಾದಿ ಮಹಾರಾಜನ ಪುತ್ರನಾದ ನಾನು ವಿಶ್ವರಥ ನಾಮಕನಾಗಿ ಕೌಶಿಕನೆಂದು ಪ್ರಖ್ಯಾತನಾಗಿದ್ದೆ. ಒಂದು ಕಾಲದಲ್ಲಿ ದುಷ್ಟ ಶಕ್ತಿಗಳು ವಿಜೃಂಭಿಸಿ ಲೋಕಕಂಟಕರಾಗಿ ಮೆರೆಯುತ್ತಿದ್ದಾಗ ಕೃಶಾಶ್ವರೆಂಬ ಮಹಾನ್ ತಪಸ್ವಿಯು ತನ್ನಲ್ಲಿದ್ದ ಅಮೋಘ ಅಸ್ತ್ರ ಸಂಪತ್ತನ್ನು ನನಗೆ ಕೊಟ್ಟು ಲೋಕಕ್ಕೆ ಒಳಿತನ್ನು ಸಾಧಿಸುವುದಾಗಿ ಪ್ರೋತ್ಸಾಹಿಸಿದರು. ದುಷ್ಟರ ದಮನಕ್ಕಾಗಿ ಪರ್ಯಾಪ್ತ ಶಕ್ತಿ ಸಾಮರ್ಥ್ಯಗಳು ಇದ್ದರೂ ಕೂಡ ಬ್ರಾಹ್ಮಣರು ಆ ಹೊಣೆಗಾರಿಕೆಯನ್ನು ಕ್ಷತ್ರಿಯರಿಗೆ ನೀಡುವುದೆಂದೇ ಲೋಕರೂಢಿಯಾಗಿತ್ತು. ಕಾಲಾಂತರದಲ್ಲಿ ವಶಿಷ್ಠ ಮುನಿಗಳೊಂದಿಗೆ ಹುಟ್ಟಿಕೊಂಡ ದ್ವೇಷ ಸ್ಪರ್ಧಿಯಾಗಿ ಮಾರ್ಪಟ್ಟು ಮುಂದಕ್ಕೆ ನಾನು ಬ್ರಹ್ಮ ಋಷಿ ವಿಶ್ವಾಮಿತ್ರನೆಂದೇ ಹೆಸರು ಪಡೆದೆ. ಕೃಶಾಶ್ವರು ಯಾವ ಆಶಯದೊಂದಿಗೆ ನನಗೆ ಅಸ್ತ್ರ ಸಂಪತ್ತನ್ನು ಧಾರೆ ಎರೆದರೂ ಆ ಸದಾಶಯವು ಈಡೇರದೆ ಹಾಗೆಯೇ ಉಳಿದಿದೆ. ಅನೇಕ ಬಾರಿ ನನ್ನ ತಪಶ್ಶಕ್ತಿಯನ್ನು ಕಳೆದುಕೊಂಡು ನಂತರ ತಪಸ್ಸಿನ ಮೂಲಕವೇ ತುಂಬಿಸಿಕೊಂಡಿದ್ದೇನೆ. ಲೋಕಹಿತಕ್ಕಾಗಿ ನನ್ನ ತಪಶ್ಶಕ್ತಿಯನ್ನು ವಿನಿಯೋಗಿಸುವ ಮೊದಲು ಅರ್ಹನೂ ಯೋಗ್ಯನೂ ಆದ ಕ್ಷತ್ರಿಯನೋರ್ವನಲ್ಲಿ ನನ್ನ ತಪಶ್ಶಕ್ತಿಯನ್ನು ನಿಕ್ಷೇಪಿಸಿ ಆತನಿಂದಲೇ ಲೋಕಕ್ಕೆ ಒಳಿತನ್ನು ಸಾಧಿಸುವ ಸಂಕಲ್ಪವನ್ನು ಹೊಂದಿ ಕೃತಯುಗವು ಸಂದು ತ್ರೇತಾಯುಗದ ಈ ಹೊತ್ತಿನಲ್ಲಿ ನನ್ನ ಕನಸಿನ ವ್ಯಕ್ತಿ ಅಯೋಧ್ಯೆಯ ದಶ
ದಶರಥನ ಪುತ್ರನಾಗಿ ರಾಮನೆಂಬ ಹೆಸರಿನಿಂದ ಬೆಳೆಯುತ್ತಿದ್ದಾನೆ ಎಂಬ ವಿಷಯ ತಿಳಿಯಿತು. ಯಜ್ಞ ಸಂರಕ್ಷಣೆಗೆಂದು ಅವರನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಮಾರ್ಗಯಾನಿ ನಿವಾರಣೆಗೆಂದು ಇಲ್ಲೇ ತುಸು ವಿಶ್ರಮಿಸಿದ್ದೇನೆ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಂತಹ ನಾನು ನಿದ್ರಾವಸ್ಥೆಯಲ್ಲಿರುವ ರಾಮ ಲಕ್ಷ್ಮಣರನ್ನು ಎಬ್ಬಿಸಿ ಕಾರ್ಯೋನ್ಮುಖರನ್ನಾಗಿಸಬೇಕಾಗಿದೆ. ಹಾಗಾಗಿ ಓ ಕೌಸಲ್ಯ ಸುತನೇ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಜಾರ್ದೂಲ ಕರ್ತವ್ಯ ದೈವಮಾತ್ರಿಕಂ. ಓ ಕೌಸಲ್ಯ ಸುತನೇ, ನೀನು ಕೌಸಲ್ಯೋರ್ವಳಿಗೆ ಮಗನಾದರೆ ಸಾಲದು. ನಿನ್ನ ಕಾರ್ಯಕ್ಷೇತ್ರವು ಕೇವಲ ಕೋಸಲ ಕೇಂದ್ರಿತವಾಗಿರಬಾರದು. ನಿನ್ನ ವ್ಯಾಪ್ತಿಯು ಸೀಮಾತೀತವಾದುದಾಗಿರಬೇಕು. ಕಾಲ ಪ್ರಚೋದಿತನಾಗಿ ಮಾನುಷಧಾರಿಯಾಗಿ ಭುವಿಗೆ ಹಿಡಿದು ಬಂದ ನಿನ್ನನ್ನು ಸಕಲರು ಧನ್ಯವಾದ ಭಾವದಿಂದ ಆಶಾದೃಷ್ಟಿಯಿಂದ ನೋಡುತ್ತಾ ಇದ್ದಾರೆ. ಅದು ಸೂರ್ಯೋದಯವಾಗುತ್ತಾ ಇದೆ. ನರಶಾರ್ದೂಲನಾದ ನೀನು ಎದ್ದು ಲೋಕಗಳನ್ನು ಗೋಳುಗುಟ್ಟಿಸುತ್ತಿರುವ ಆ ರಾಕ್ಷಸರೆಂಬ ಮತ್ತ ಗಜಗಳನ್ನು ಸೀಳಲು ಎದ್ದೇಳು ಮಗನೇ, ಎದ್ದೇಳು ಮಕ್ಕಳೇ, ಹೀಗೆ ಬನ್ನಿ.
ಎಂದು ಭಾವಿಸುತ್ತೇವೆ. ನಮ್ಮ ತೀರ್ಥರೂಪರು ನಮ್ಮನ್ನು ನಿಮ್ಮೊಂದಿಗೆ ಕಳುಹಿಸಲು ಹಿಂಜರಿದಾಗ ಕುಲಗುರುಗಳಾದಂತಹ ವಶಿಷ್ಠರೇ ಅವರಿಗೆ ಧೈರ್ಯವನ್ನು ಹೇಳಿ ಅವರಿಗೆ ಯಾವ ಹಾನಿಯೂ ಆಗದು, ಅವರ ಅಭ್ಯುದಯವೇ ಆಗುತ್ತದೆ ಎಂದು ಹೇಳಿದ್ದರು. ಅದೇನೇ ಇರಲಿ, ಇಂದು ನಮ್ಮನ್ನು ಬರ ಹೇಳಿದ ಉದ್ದೇಶವೇನು? ಅಪ್ಪಣೆಯಾಗಲಿ ಗುರುದೇವ. ಲಕ್ಷ್ಮಣ, ಲೋಕಹಿತಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡವರು ನೀವೆಂದು ಜ್ಞಾನಿಗಳೆಲ್ಲ ನಿಮ್ಮನ್ನು ಹೊಗಳುತ್ತಿದ್ದಾರೆ. ಮಹಾನ್ ತಪಸ್ವಿಗಳು, ಪರಮ ಸುಜ್ಞಾನಿಗಳು ಆದ ನಿಮಗೆ ಈ ಸಮಯದಲ್ಲಿ ಯಾವ ಸೇವೆಯಾಗಬೇಕೆಂದು ಆದೇಶಿಸಿ ಗುರುದೇವ. ಕೇಳು ಮಿತ್ರ ಗುಲಾಬ್ದಿ ಚಂದ್ರಮಾಂಗ ಫೂಳರನು ವಧಿಸುವಡೆ, ಫೂಳರನು ವಧಿಸುವಡೆ, ಮುಂದಿನ ಕಾಲದೊಳಗನುಕೂಲ ಮಂತ್ರವ ಮೇಳಯಿಸುವೆ, ಮೇಳಯಿಸುವಿಂಗೆ ರಮ ಲೋಕಕ್ಕೆ ಕಂಟಕರಾಗಿರುವ ಆ ರಾಕ್ಷಸರನ್ನು ವಧಿಸಿ ಲೋಕಹಿತವನ್ನು ಸಾಧಿಸುವುದಕ್ಕಾಗಿ ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದೇನೆ. ದುಷ್ಟ ದಮನ ಕಾರ್ಯವು ಎಣಿಸಿದಷ್ಟು ಸುಲಭವಲ್ಲ. ಸರಿ ಮಕ್ಕಳೇ, ಗುರುದೇವ, ಸಾಧನಾ ಪಥದಲ್ಲಿ ಹಸಿವು, ನಿದ್ರೆ, ಬಾಯಾರಿಕೆ, ಬಳಲಿಕೆಗಳ ಪರಿಬೇಗಿಲ್ಲದೆ ಅವಿಶ್ರಾಂತವಾಗಿ ಪ್ರಯತ್ನಶೀಲರಾಗಬೇಕಾಗಿರುತ್ತದೆ. ಅಂತಹ ದೈಹಿಕ ಮತ್ತು ಮಾನಸಿಕ ಕ್ಷಮತೆಯು ಎಳೆಯವರಾದ ನಿಮ್ಮಲ್ಲಿ ಸಿದ್ಧಿಸಲು ಮಂತ್ರೋಪದೇಶವೊಂದನ್ನು ಮಾಡಲಿದ್ದೇನೆ. ಬಲಾತಿ ಬಲ ಎನ್ನುವ ಆ ಮಂತ್ರವನ್ನು ಸಿದ್ಧಿಸಿಕೊಳ್ಳಲು ದೈಹಿಕ ಹಾಗೂ ಮಾನಸಿಕ ಕ್ಷಮತೆ ಎರಡೂ ಅಗತ್ಯ. ಹಾಗಾಗಿ ಹರಿಯುತ್ತಿರುವ ಸರಯೂ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾ ವಂದನೆಯನ್ನು ಮುಗಿಸಿ ಮಂತ್ರೋಪದೇಶವನ್ನು ಮಾಡುತ್ತೇನೆ. ಹೀಗೆ ಬನ್ನಿ ಮಕ್ಕಳು. ಸಿದ್ಧಿಸಿಕೊಂಡ ನೀವು ಇನ್ನೆಷ್ಟೋ ಕಠಿಣ ಸಂದರ್ಭಗಳಲ್ಲಿಯೂ ಜಯವನ್ನು ಹೊಂದಬಲ್ಲಿರಿ. ಸರಿ, ಹಾಗೆಯೇ ಪೂರ್ವದಲ್ಲಿ ತಪೋನಿರತನಾದ ಶಿವನ ತಪಸ್ಸನ್ನು ಕೆಡಿಸಿದ ಮನ್ಮಥನು ಆತನ ನೇತ್ರಾಗ್ನಿಯಿಂದ ಸುಟ್ಟು ಅನಂತ ಎನಿಸಿದ ಕಾಮಾಶ್ರಮದಲ್ಲಿ ರಾತ್ರಿಯನ್ನು ಕಳೆದು ಗಂಗೆಯನ್ನು ದಾಟಿ ದಕ್ಷಿಣದ ದಡದಲ್ಲಿರುವ ಹಾರಡವಿಯನ್ನು ಸೇರಿಕೊಂಡಿದ್ದೇವೆ. ಸರಿ, ಇನ್ನು ಸಿದ್ಧಾಶ್ರಮವನ್ನು ಸೇರಲು ಬಹಳಷ್ಟು ದೂರ ಇದೆ. ಬಾಯಾರಿಕೆಯಾದರೆ ಇಲ್ಲೇ ತುಸು ವಿಶ್ರಮಿಸೋಣ ಮಕ್ಕಳೇ. ಗುರುದೇವ, ರಾಮ ತಮ್ಮ ಅನುಗ್ರಹದಿಂದ ಬಲಾತಿ ಬಲ ಮಂತ್ರದ ಸಿದ್ಧಿಯಾಗಿರುತ್ತ ಹಸಿವು, ದನಿವು ಇತ್ಯಾದಿಗಳ ಬಾಧೆ ನಮಗಿಲ್ಲ. ಆದರೆ ಈ ಪ್ರದೇಶವನ್ನು ನೋಡುವಾಗ ನನ್ನ ಮನಸ್ಸಿನಲ್ಲೊಂದು ಪ್ರಶ್ನೆ ಮೂಡುತ್ತಾ ಇದೆ ಗುರುದೇವ. ಏನದು ರಾಮ? ಜರೇ ರಾಮ, ವಿತರಿಸು ಗುರುದೇವ ಗೊರಬನ
ಇದೆ. ಯಾಕೆಂದರೆ ಇಲ್ಲಿರುವ ಸಸ್ಯಗಳು ಮರ ಪೊದರುಗಳು ಎಲ್ಲವೂ ಕಪ್ಪಾಗಿ ಕಾಣಿಸುತ್ತಾ ಇದೆ. ಇದೇಕೆ ಹೀಗೆ? ಇವನ ಈ ರೀತಿಯಾಗಿ ಕಾಣಿಸುವುದಕ್ಕೆ ಏನಾದರೂ ಕಾರಣವಿದೆಯೇ? ಹಾಗೇನಾದರೂ ಇದ್ದರೆ ಅದರ ಹಿನ್ನೆಲೆಯನ್ನು ನಮಗೆ ವಿವರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಗನೇ, ವಿವರಿಸುತ್ತೇನೆ, ಚಿತ್ತ ಇಟ್ಟು ಕೇಳು. ವೃತ್ತಾಸುರನನ್ನು ಕೊಂದ ದೇವೇಂದ್ರನಿಗೆ ಆತಕವು ಅಂಟಿಕೊಂಡಿದ್ದು, ದೇವೇಂದ್ರನನ್ನು ಆವರಿಸಿಕೊಂಡಿದ್ದ ಬ್ರಹ್ಮ ಹತ್ಯಾ ದೋಷದ ನಿವಾರಣಾರ್ಥಕವಾಗಿ ಋಷಿ ಮುನಿಗಳೆಲ್ಲ ಸೇರಿಕೊಂಡು ಬ್ರಹ್ಮದೇವನನ್ನು ಪ್ರಾರ್ಥಿಸಿಕೊಂಡಾಗ ಆ ವಿಧಾತನು ತನ್ನ ಕಮಂಡಲೋದಕದಿಂದ ಪುಣ್ಯಾಭಿಷೇಚನ ಗೈದನಂತೆ ಆ ದೋಷಪೂರಿತ ನೀರು ಹರಿದು ಭೂಮಿಯ 2 ಪ್ರದೇಶಗಳಲ್ಲಿ ಸಂಗ್ರಹವಾಯಿತು. ಆ ಪ್ರದೇಶಗಳಿಗೆ ಮಲದ ಮತ್ತು ಕರುಷ ಎಂಬ ಹೆಸರನ್ನು ಇಂದ್ರನೇ ಇಟ್ಟು ಹರಸಿ ತನ್ನ ಲೋಕವನ್ನು ಸೇರಿದನಂತೆ. ಸರಿ, ನಂತರ ಆ ಪ್ರದೇಶದಲ್ಲಿ ಜನರು ನೆಲೆಸಿ ಆ 2 ಪ್ರದೇಶಗಳು ಪ್ರಸಿದ್ಧವಾದವು. ಮುಂದಕ್ಕೆ ಆ ಪ್ರದೇಶಕ್ಕೆ ಒಂದು ಬಲು ದೊಡ್ಡ ಕಂಟಕವು ಎರಗಿತು. ಮಗನೇ, ಏನಾಯಿತು ಗುರುದೇವ? ಮುಂದೆ ಕಾಲಾಂತರದಿ ಸಮೃದ್ಧ ದೇಶಗಳ ಬಂದು ಸೇರಿದಳು ತಾಟಕೆಯೋ. ಮಂದಮತಿ ತನ್ನ ಸುಧರಿರುವರೊಂದಿಗೆ ಮಂದಮತಿ ತನ್ನ ಸುಧರಿರುವರೊಂದಿಗೆ ಜನರ ಕೊಂದು ತಿಂದಾಯಿತಿ ಸ್ಥಿತಿಯು ಆಯಿತಿ ಸ್ಥಿತಿಯು. ಕಾಲಾಂತರದಲ್ಲಿ ತಾಟಕಿ ಎಂಬ ರಾಕ್ಷಸಿಯು ತನ್ನ ಮಕ್ಕಳಾದ ಸುಬಾಹು ಮಾರೀಚರನ್ನೊಳಗೊಂಡು ಈ ಪ್ರದೇಶವನ್ನು ಸೇರಿದಳು. ಅಷ್ಟೇ ಅಲ್ಲ, ಆ ಪ್ರದೇಶದಲ್ಲಿರುವ ಜನ ಜಾನುವಾರುಗಳನ್ನೆಲ್ಲ ತಿನ್ನಲಾರಂಭಿಸಿದಳು. ನಂತರ ಜನರೇ ಇಲ್ಲದ ಆ ಪ್ರದೇಶ ನಾಡು ಕಾಡಾಗಿ ಪರಿವರ್ತನೆಗೊಂಡಿತು. ನಂತರ ಆ ಪ್ರದೇಶಕ್ಕೆ ತಾಟಕ ಅವರವೊಂದೇ ಹೆಸರು ಬಂದಿತು. ಮಗನೇ, ಗುರುದೇವ, ರಾಮ, ನನ್ನ ಮನಸ್ಸಿನಲ್ಲೊಂದು ಸಂಶಯ ಮೂಡುತ್ತಾ ಇದೆ. ಏನದು? ಪೂಜ್ಯರೇ, ಎನಲಂದನಾಗ ಶ್ರೀರಾಮ ಎನಗೀಗ ಮೌನಿಲಲ ಆಗ ಪೇಳನಗೀಗ ಮೌನಿಲಲ ಧನುಜಗ ಸುಲಭಲ ಸಿದ್ಧಿಗಳಾಯ್ತು ಧನುಜಗ ಸುಲಭ ಸಿದ್ಧಿಗಳು ತಾಯ್ತು
ಜನರನ್ನು ನಾಶ ಮಾಡುವಂತಹ ಅತುಲ ಬಲವು ಎಲ್ಲಿಂದ ಬಂತು? ಆಕೆಯ ಹಿನ್ನೆಲೆ ಏನೆಂಬುದನ್ನು ವಿವರಿಸಬಹುದೇ? ಮಗನೇ, ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ಸುಕೇತು ಎಂಬ ಯಕ್ಷರಾಜನು ಪುತ್ರ ಸಂತಾನ ಪ್ರಾಪ್ತಿಗಾಗಿ ಬ್ರಹ್ಮದೇವನನ್ನು ಪ್ರಾರ್ಥಿಸಿಕೊಂಡಾಗ ಆ ಬ್ರಹ್ಮದೇವನು ಈತನ ಭಕ್ತಿಗೆ ಮೆಚ್ಚಿ ಏನು ಬೇಕು ಎಂದು ಕೇಳಿದಾಗ ಸುಕೇತು ನನಗೆ ಬಲವಂತನಾದ ಪುತ್ರನೋರ್ವನನ್ನು ಕರುಣಿಸು ಎಂದು ಬೇಡಿಕೊಂಡ. ಆದರೆ ಬ್ರಹ್ಮದೇವನು ನಿನಗೆ ಪುತ್ರ ಪ್ರಾಪ್ತಿಯ ಯೋಗವಿಲ್ಲ, ನಿನಗೆ ಪುತ್ರಿಯೋರ್ವಳನ್ನು ಕರುಣಿಸುತ್ತೇನೆ, ಅವಳಿಗೆ ಸಾವಿರಾನೆಗಳ ಬಲವನ್ನು ಕರುಣಿಸುತ್ತೇನೆ ಹೇಳಿ ಅದೃಶ್ಯನಾಗುತ್ತಾನೆ. ಹೀಗೆ ಸುಕೇತು ಯಕ್ಷರಾಜನ ಮಗಳಾಗಿ ಹುಟ್ಟಿದವಳೆ ತಾಟಕ್ಯ ಎಂಬುವವಳು ತಾಟಕಿಯಾಗಿ ಬೆಳೆದು ಯೌವನಾವಸ್ಥೆಯಲ್ಲಿ ಒಂದು ವಿದ್ಯಮಾನ ಸಂಭವಿಸಿತು. ಏನಾಯಿತು ಗುರುದೇವ? ಮಕ್ಕಳೇ, ಗುರುದೇವ, ಅದನ್ನು ಕಣ್ಣಾರೆ ಕಾಣುವಂತೆ ವಿವರಿಸುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ.
ಇಲ್ಲಿಗೆ ಬರ ಹೇಳಿದ್ದೇನೆ. ಯಾಕೆ ಬಲ್ಲಿರ? ಯಾಕೆ? ವ್ಯಕ್ತಿಯೋರ್ವ ಅವನ ಜೀವಿತಾವಧಿಯಲ್ಲಿ ಹಾ. ಏನನ್ನು ಸಾಧಿಸಿದ್ದಾನೆ ಎಂಬುದನ್ನು ಹಾ. ವಿಮರ್ಶಿಸುವುದಕ್ಕೆ ಹಾ. ಅವರ ಹಿಂದೆ ನೋಡಬೇಕಂತೆ. ಆದರೆ ಒಡೆಯ, ಏನು? ನಾವು ಹಿಂದೆ ತಿರುಗಿ ನೋಡಬೇಕೆಂದಿಲ್ಲ. ಹೇ, ಯಾಕೋ ಅದು? ಯಾಕೆಂದರೆ ನಾವು ಸಾಧಿಸಿದ್ದೇನೂ ಇಲ್ಲ. ಹಾ, ಸಾಧಿಸಿದ್ದಿದೆ, ಅದಕ್ಕೆ ಹಿಂದೆ ನೋಡಬೇಕು ಎಂದದ್ದು. ಯಾಕೆ ಬಲ್ಲಿರ? ಯಾಕೆ ರಾರೆ? ನಾವು ಹಾ. ಹೀಗಿರಬೇಕೆಂದಿದ್ದರೆ ಹಾ. ನನ್ನ ತಂದೆಯವರು ಅವರು ಹೇಗಿರಬೇಕು ಹೌದು, ಅದನ್ನು ವಿಮರ್ಶಿಸುವುದಕ್ಕಾಗಿ ಹಾ. ಈಗ ಇಲ್ಲಿ ಹೇಳುತ್ತಿದ್ದೇನೆ. ನಿಮ್ಮ ತಂದೆ ಎಂದೇನು? ಏನು? ನೀವು ಕೂಡ ಸಾಮ್ಯಾನದವರಲ್ವಾ? ಹೇ! ಏನು? ಸಾಮ್ಯಾನದವರು? ಹಾಗಲ್ವಾ ಅದು? ಸಾಮಾನ್ಯದವರು. ಅದೇ 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 ಏನು? ಹಾ. ಅರ್ಥವನ್ನು ಅನರ್ಥವಾಗಿ ಮಾಡಿ ಹಾಕುತ್ತೀಯಲ್ಲ ಮಾರ. ಸಾಮಾನ್ಯದವರಲ್ಲ. ಹೌದ್ರಾ? ಯಾಕೆ? ನಾನು ಸಾಧಿಸಿದ್ದು ತುಂಬಾ ಇದೆ. ತುಂಬಾ ಇದೆ. ನನ್ನ ತಂದೆಯವರು ಹಾಗೆ. ಹೌದ್ರಾ? ನನ್ನ ವಿಷಯಕ್ಕೆ ಬರುವುದಾದರೆ ಹಾ. ನಾನು ವಿಂಧ್ರಾದಿಯ ಹಾ. ಈ ತಪ್ಪಲಿನ ಪ್ರದೇಶದಲ್ಲಿ ಹಾ. ಕುಲಜಪುರ ಹಾ, ಹಾ, ಹಾ. ಎಂಬುದಾಗಿ ಒಂದು ಪುರವನ್ನು ಸ್ಥಾಪನೆ ಮಾಡಿದೆ. ಹೌದ್ರಾ? ಅಲ್ಲಿಯ ಅಧಿಕಾರಿ ಹಾ. ಸುಂದ. ಹಾ. ಸುಂದ ಎಂದು ಸಾಮಾನ್ಯದವನಲ್ಲ. ಹೌದು. ನನ್ನ ಶಕ್ತಿ ಸಾಮರ್ಥ್ಯ ಇರಬಹುದು, ಹಾ, ಹಾ, ಹಾ. ನನ್ನ ಪೌರುಷ ಇರಬಹುದು, ಹಾ. ಆದರೆ ಹಾ. ಬಹಳಷ್ಟಿದೆ. ಹಾ. ರಾಜಕೀಯ ವ್ಯವಸ್ಥೆಯಲ್ಲಿ ಆಗಿರಬಹುದು. ಹಾ. ಏನು? ಯಾವುದೇ ಕುಂದುಕೊರತೆ ಬಾರದ ರೀತಿಯಲ್ಲಿ ಹಾ. ಈ ಪ್ರದೇಶವನ್ನು ಆಳ್ವಿಕೆ ಮಾಡಿಕೊಂಡು ಬಂದಿದ್ದೇನೆ. ಹೌದ್ರಾ? ಆದರೆ ಹಾ. ನನ್ನ ತಂದೆಯವರ ವಿಚಾರ. ನಿಮ್ಮ ತಂದೆ ಜಂಬರ? ಹಾ. ಕೇಳಿದೈತನಾಗಿದ್ದ ಕೇಳಿರಿ. ಕೇಳಿದೈತನಾಗಿದ್ದ ಪಿತನನ್ನು ಕಾಳಗದಿ ವಧಿಸಿರುವ ಸುರಪ್ಪನ ಮೆಣಸೇಡನ್ನು ತೀರಿಸುವ ಬಗೆ ಬೇಡಿರೀಗ. ನಮ್ಮವರೇ, ಕೇಳಿ ಕೇಳಿ. ನನ್ನ ತಂದೆಯವರು ಸಾಮಾನ್ಯದವರಲ್ಲ. ಅಲ್ಲ. ಬಲಿ ಚಕ್ರವರ್ತಿಯ ಆಸ್ಥಾನದಲ್ಲಿ ಹೌದೌದು. ಮಹಾದಂಡನಾಯಕನಾಗಿದ್ದವರು. ಹಾ ಹಾ ಹಾ. ಅವರು ಅವರ ಶಕ್ತಿ ಸಾಮರ್ಥ್ಯಕ್ಕೆ ಎಲ್ಲರೂ ಹೆದರಿದವರು. ಹೌದ್ರಾ? ಆದರೆ ಹಾ. ನನ್ನ ತಂದೆಯವರ ಹೆಸರು ಹಾ. ತಿಳಿದಿದೆ ಅಲ್ವೇ ನಿಮಗೆ? ತಿಳಿದಾರೆ. ಏನು? ನಂಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಏನದು? ಜಂಬರ. ಹೈ! ಜಂಬರ. ಏನು? ಜಂಬರ. ಏನು ಹೇಳುತ್ತಿದ್ದೀಯ? ಅದೇ ನಿಮ್ಮ ತಂದೆ. ಗೌರವ ಕೊಟ್ಟು ಮಾತನಾಡು. ಜಂಬಾಸುರ. ಆಹಾ, ನಾನು ಕೂಡ ಅದೇ ಹೇಳಿದ್ದು. ಜಂಬರ. ರ ಅಂದರೆ ಪ್ರಶ್ನಾರೂಪಕ, ಹಾಗೆ ಹೇಳಿದ್ದು ನಾನು. ಬಹುವಚನದಲ್ಲಿ ಕರೆಯಬೇಕು ಹಾ ಹಾ. ಹೌದ್ರಾ? ಅಲ್ವೇ? ಹೌದೌದು. ನಾನು ನಿಮ್ಮ ರಾಯರಾದರೆ ಹಾ. ನನ್ನ ತಂದೆಯವರು ಹಾ. ನಿಮಗೂ. ರಾಯರ್ರಾ? ಹಾ. ಹಾಗಾಗಿ ಹಾ. ಜಂಬಾಸುರ. ಹೌದ್ರಾ? ಮತ್ತೊಂದು ವಿಷಯ ಹೇಳುತ್ತೇನೆ. ರಾರೆ, ಹಾ. ಏನು? ಈಗ ನಮ್ಮನ್ನೆಲ್ಲ ಈಗ ಇಲ್ಲಿಗೆ ಒಟ್ಟಾಗಿ ಬರ್ಲಿಕ್ಕೆ ಹೇಳಿದ್ದೀರಲ್ಲ, ಇಲ್ಲಿಗೆ ಬರೋ ಹೇಳುವುದಕ್ಕೆ ಕಾರಣವಿದೆ. ಏನು ಕಾರಣ? ಏನು? ಅದಕ್ಕೆ ಸ್ವಲ್ಪ ಪೀಠಿಗೆಯನ್ನು ಹೇಳುತ್ತಾ ಇದ್ದೇನೆ. ಹಾ 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 ಹಾ. ಜಂಬರಾಸುರ ಹಾ ಹಾ ಹಾ. ಬಲಿಚಕ್ರವರ್ತಿಯ ಆಸ್ಥಾನದಲ್ಲಿ ಮಹಾದಂಡನಾಯಕನಾಗಿದ್ದವರು. ಹೌದ್ರಾ? ಕೇಳಿದ್ದೀರಲ್ವೇ? ಹಾ ಹಾ ಹಾ. ಆದರೆ ಅವರು ಅದೋ ಅಲ್ಲಿ ನಮಗೆ ಬದ್ಧ ವಿರೋಧಿಗಳು. ಹಾ. ಯಾರು? ಅವರು. ಕೇಂದ್ರದಲ್ಲಿರುವವರು. ಹಾ 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 ಹಾ. ಅವರನ್ನು ಸದೆ ಬರೆಯುವುದಕ್ಕಾಗಿ, ಅವರೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಹಾ. ದೇವಲೋಕಕ್ಕೆ ದಾಳಿಯನ್ನಿಟ್ಟರು. ಹಾ. ಆದರೆ ಇದ್ದಾನಲ್ಲ ಸುರಪ್ಪ, ಕೇಳಿದ್ದೀರಲ್ಲ? ಮತ್ತೆ ಸುರಪ್ಪ. ಹಾ. ಹಾ. ಅವನು ನನ್ನ ತಂದೆಯವರನ್ನು ಮೋಸದಿಂದ ಕೊಂದು ಹಾಕಿದ್ದಾರೆ. ಹೌದ್ರಾ? ಅದಕ್ಕೆ ನಿಮ್ಮನ್ನು ಇಲ್ಲಿ ಬರ ಹೇಳಲು ಕಾರಣವಿದೆ. ಹಾ. ಏನು ಬಲ್ಲಿರ? ಏನು? ನಾವು ಈ ವಿಷಯದಲ್ಲಿ ಸುಮ್ಮನಿರಬಾರದು. ನಿಮ್ಮನ್ನು ಬರ ಹೇಳಿದ್ದು ಅದಕ್ಕೆ. ಹಾ. ಕಾಲ ಈಗ ಸರಿಸೂಗಿದೆ. ಹಾ. ಅದೆಷ್ಟೋ ಕಾಲದಿಂದ ಹಾ. ಆ ದೇವಲೋಕಕ್ಕೆ ದಾಳಿ ಇಡಬೇಕು. ಹಾ. ಅಲ್ಲಿಯ ದೇವೇಂದ್ರಾದಿ ದೇವತೆಗಳನ್ನು ಹೊಡೆದೋಡಿಸಿ ಹಾ. ಅಲ್ಲಿಯ ಅಧಿಕಾರ ಹಾ. ನನ್ನದಾಗಬೇಕೆಂಬ ಆಸೆ ಇದೆ. ಹೌದ್ರಾ? ಅಷ್ಟು ಮಾತ್ರವಲ್ಲ, ಹಾ. ತನ್ನ ತಂದೆಯ ಸೇಡನ್ನು ಹಾ. ತೀರಿಸುವುದಕ್ಕಾಗಿ ಹಾ. ಇದು ತಕ್ಕ ಸಮಯವಾಗಿದೆ. ಒಳ್ಳೆಯ ಸಮಯ. ಅದಕ್ಕಾಗಿ ಹಾ. ನಿಮ್ಮನ್ನು ಬರ ಹೇಳಿದ್ದೇನೆ. ಹಾ.
ನಿಮ್ಮ ಶಕ್ತಿ ಸಾಮರ್ಥ್ಯ ಏನೆಂಬುದು ನನಗೆ ತಿಳಿದಿದೆ. ಹ, ಅದಕ್ಕಾಗಿ ನಿಮ್ಮಲ್ಲಿ ಚರ್ಚಿಸುವುದಕ್ಕಾಗಿ ಹ, ಹೇಳುವುದಕ್ಕಾಗಿ ಹ, ನಿಮ್ಮನ್ನು ಬರ ಹೇಳಿದ್ದೇನೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಹ. ಬೇರೆ ಹೇಳ್ತೀರಾ? ಎದುಗೇಳುದ ಶಂಭುಗದ ಬೇಡಿದ ಎದುಗೇಳುದ ಶಂಭುಗದ ಬೇಡಿದ ಅನಿಮಿಷರುಡೆಯರಾದಿ ರಣವೆಸಗುದ ಮತ್ತರೆವುದೆ ಸೂಕ್ತವು ನಿನಗೆ ನೆವರು ಗಗನವಾಗಿ ನೀವು ಹೇಳದಿದ್ದರು ನಾನು ಯಾವಾಗಲೂ ಈ ವಿಷಯದ ಬಗ್ಗೆ ಆಲೋಚಿಸುತ್ತಿದ್ದವ. ಓಹೋ, ಈಗ ನೀವು ಸೂಚಿಸಿದ ಮೇಲೆ ವ್ಯರ್ಥ ಕಾಲಹರಣ ಸಲ್ಲದು. ಹ. ಯುದ್ಧದ ಮೂಲಕ ಆದ ಅನ್ಯಾಯಕ್ಕೆ ಯುದ್ಧದ ಮೂಲಕವೇ ಸರಿಯಾದ ಪ್ರತಿಕಾರ ಮಾಡಬೇಕು. ಓಹೋ, ದೇವಲೋಕಕ್ಕೆ ದಾಳಿ ಮಾಡಲು ನಾನಂತೂ ಸಿದ್ಧನಿದ್ದೇನೆ. ಶಹಬಾಸ್. ಅಭಿಪ್ರಾಯ? ಹಿಡಿಯುವುದನ್ನು ಮಡುಗುವೆ ಸಕನ ಹಿಡುಗಣ್ಣರ ಹರಿವೇ ಬಿಡಬಿದು ನೆಚ್ಚರಜಿಸುವೆಂಬ ಕೆಳ ಪಡೆಯುವೆನ ಈ ಪ್ರಭುವೇ. ಪ್ರಭು, ಸಮ್ಮುಖ. ಈ ಬಗ್ಗೆ ಯೋಚನೆ ಮಾಡಲು ಇನ್ನೇನಿದೆ? ದೇವೇಂದ್ರನ ಸಮೇತ ಆ ದೇವತೆಗಳನ್ನು ಸದಾ ಮುಗಿದು ಎಚ್ಚರಿತು ಎಂಬ ಅನುವರ್ತ ನಾಮವನ್ನು ಪಡೆಯುವ ಅವಕಾಶ ನನ್ನದು. ನನಗೊಂದು ಅವಕಾಶವನ್ನು ಕರುಣಿಸಿ. ಏನು? ನಿಜವಿದು ನನಗೆ ಹೇಳದ ಭವರನು ನಿಜವಿದು ನನಗೆ ಹೇಳದ ಭವರನು ಗಜಮಜದ ಸಂಗರಾದಿ ಭಜನೆ ಜನರ ಜಗದೊಳೆಮ್ಮಯ ಭಜಬಲ ಗೆಳೆಯುವುದೇ. ನನಗೊಂದು ಅವಕಾಶವನ್ನು ಕಲ್ಪಿಸಿ ಆ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ನಿಮ್ಮ ತಂದೆಯನ್ನು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ನಾನು ಸಹಕಾರ ಮಾಡಿದ್ದೇನೆ. ಏನು? ಏನು? ಹಲ್ಲು ಗರುಬುದ ಗುಡಿಸುತ್ತನು ಪಿಪಾಸೆಯಿಂದ ತೊಣೆಯುತ್ತಿದೆ. ನೀವು ಅಪ್ಪಣೆ ಕೊಟ್ಟರೆ ನಾನು ಎಷ್ಟು ಅಲ್ಲೂಕ ಹೇಳ್ರೆ ನಿನ್ನ ಕೈಯ ಏನು ಹೇಳಿದ್ದು? ಕ್ಯಾದು ಕ್ಯಾದು ಹೇ,
ಅದು ಅಲ್ಲ ಮಾರೇ, ಅದು ಮತ್ತೆ ರಾಯರೇ ಕೈಯದ್ದು. ಹಾ 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 ಅದೇ ಅದೇ ತೊನೆಯುತ್ತಿದೆ ಐದು. ತೊನೆಯುತ್ತಿದೆ ತೊನೆಯುತ್ತಿದೆ. ಹಾ. ನೀವು ಅಪ್ಪಣೆ ಕೊಟ್ಟರೆ ನಾನು ಎಷ್ಟು ಎಂಬುದನ್ನು ಈಗಲೇ ತೋರಿಸಿಕೊಡುತ್ತೇನೆ. ನಮ್ಮವರೇ ಹಾ. ನಮ್ಮವರೇ ಎಲ್ಲಿದ್ದಾರೆ? ಸಂತೋಷವಾಯಿತು ಸಂತೋಷವಾಯಿತು. ಹಾ 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 ನಿಮ್ಮ ವೀರೋತ್ಯವಾದಂತಹ ಮಾತುಗಳನ್ನು ಕೇಳಿ ಹಾ. ನನಗೆ ಬಹಳ ಸಂತೋಷವಾಯಿತು. ಹಾ. ಇನ್ನು ಕಾಲಹರಣ ಸಲ್ಲದು. ಮಾಡುದು ಬೇಡ. ನಿಮ್ಮ ಆಯುಧಗಳನ್ನು ಹಾ ಹಿಡಿದುಕೊಳ್ಳಿ. ಹೌದ್ರಾರೆ. ಬೇಕಾದಂತಹ ಆಯುಧವನ್ನೆಲ್ಲ ಸಿದ್ಧಪಡಿಸಿ. ಹಾ ತಡ ಮಾಡುವುದು ಸರಿಯಲ್ಲ. ನಡೆಯೋಣ ಆಟಕ್ಕೆ. ನಮ್ಮವರೇ ಇದು ಹಾ ಬರಬರುತ್ತ ದೇವಲೋಕದ ದ್ವಾರವನ್ನು ಪ್ರವೇಶ ಮಾಡಿದ್ದೇವೆ. ಹೌದೌದು ರಾಯರೇ. ಕಾಣುತ್ತಿದೆಯಲ್ಲ? ಮಾಡುತ್ತಿದ್ದಾರೆ ರಾಯರೇ. ಹ್ಮ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅಲ್ಲ, ಹಾ ಒಂದು ವಿಷಯ. ಏನ್ ರಾಯರೇ? ಇಲ್ಲಿಗೆ ಬಂದು ಹಾ ನಾವೆಲ್ಲ ಕಡೆ ನೋಡುತ್ತಾ ಇದ್ದೇವೆ. ಹೌದು ರಾಯರೇ. ಹೇಳುವುದಕ್ಕೆ ದೇವಲೋಕ ಹಾ ಅಲ್ವೇ? ಹೌದು ರಾಯರೇ. ಯಾರು ಕಾಣಿಸುವುದಿಲ್ಲ ಯಾರು ಒಬ್ಬ ಇಲ್ಲ ಅಲ್ಲ ರಾಯರೇ. ಅಲ್ವೇ? ಅದೇ ಏನು ಮಾಡುವುದೀಗ? ಸ್ವಲ್ಪ ಬಂದದ್ದು ನಾವು ಇಲ್ಲಿಗೆ. ಹೌದು ರಾಯರೇ. ಬಂದ ನಂತರ ಹಾ. ನಮ್ಮನ್ನು ವಿಚಾರಿಸುವುದಕ್ಕೆ ಯಾರಾದರೂ ಇರಬೇಕಲ್ವೇ? ಇರ್ಬೇಕು ರಾಯರೇ. ಯಾರಾದರೂ ಇದ್ದಾರಾ ಎಂದು ತಿಳಿದು ಬನ್ನಿ. ನೋಡಿ ಬರ್ತೇನೆ ರಾಯರೇ. ಹಾ. ರಾಯರೇ ಏನು? ದ್ವಾರಲ್ಲಿ ಮುತ್ತಿ ಇದೆ. ಮುತ್ತಿ ಮುತ್ರಿ ಮುತ್ರಿ ಮುದ್ರಿ? ಏನು ಅದು? ಮುತ್ರಿ. ಜಿಯೋ ಇಲ್ಲ ಜಿಯೋ ಇಲ್ಲ ಮುದ್ರಿ ಅಲ್ವಾ ಅದು? ಜಿಯೋ ಇಲ್ಲ ಜಿಯೋ. ಹೌದು ಹೌದು, ಹಾ ಜೀವ ಇಲ್ಲದ ಹಾಗೆ ಕಾಣ್ತಾ ಇದೆ. ಹೌದೌದೌದು. ಮೂರ್ತಿ ಹಾ ಯಾವತ್ತೂ ಜೀವ ಇರುವುದಿಲ್ಲ. ಜಿಯೋ ಇಲ್ಲ. ಆ ಮೂರ್ತಿ ಹಾ ಅಲ್ಲಿರುವುದು ಯಾಕೆ? ಯಾಕೆ ಅದು ಸುಮ್ಮನೆ ಬೇಡ ಅಲ್ವೋ? ತೆಗೆಯುವ ಅದನ್ನು. ಬೇಡ ಅದು. ಅದನ್ನು ಹುಡಿ ಮಾಡಿ ಹಾ. ಹೋಗಿ. ಓ ಜೀವ ಉಂಟಂತೆ ರಾಯರೇ. ಹಾ 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 ಗೊತ್ತಾಗ್ತದೆ ಜೀವ ಉಂಟಂತ. ಹಾ. ಹಾ ಮತ್ತೆ ಇದು ಗೊತ್ತಾಯ್ತಾ? ಇಷ್ಟಿಷ್ಟು ದೊಡ್ಡವರು ಇರುವಾಗ ನೀನು ಅಲ್ಲಿ ಹಿಂದೆ ನಿಂತುಕೊಂಡು ಮಾತನಾಡಿದರೆ ಏನು ಕಾಣಿಸುವುದಿಲ್ಲ. ಗೊತ್ತಾಯ್ತು? ಬಾಯ್ತು. ಅಲ್ಲ, ಆ ದ್ವಾರದ ಬಳಿಯಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದೀಲ್ಲ. ಯಾರು ನೀನು? ಯಾರು ಅಲ್ಲಿ? ಯಾಕೆ ಕುಳಿತುಕೊಂಡಿದ್ದೀಯ? ಎಂತ? ಹಾ? ಹಾ ಈಗ ಕಾಣಿಸಿದ ನಿಂಗೆ? ಹಾ 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 ಹಾ. ಇದನ್ನು ಹೇಳುವುದಕ್ಕೆ ಈಗವಾ? ಇಷ್ಟು ಹೊತ್ತ ಆಗ ಬಂದು ಈ ದ್ವಾರಪಾಲಕದಲ್ಲಿ ನಿಂತಿದ್ದೇವೆ. ಹಾ. ಇದು ಯಾರು ಗೊತ್ತಾಯ್ತಾ? ನಾವು ಯಾರು ಗೊತ್ತಾಯ್ತಾ? ಇದು ಕೆಳಗಿನ ಭೂಲೋಕದಿಂದ ಬಂದವರು. ಏಯ್! ಅಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದೀಯಲ್ಲ, ಯಾರೋ ನೀನು? ಯಾರು ನೀನು? ಅಧಿಕಾರಿಯ? ಯಾವ ಅಧಿಕಾರಿ? ಇಲ್ಲಿ ಅಧಿಕಾರಿಯ? ಇವನನ್ನೇ ಹುಡುಕಿಕೊಂಡು ಬಂದದ್ದು ದೇವೇಂದ್ರ. ಹೋಗಿರಿ ಅವನನ್ನು. ಮತ್ತೆ ಅಲ್ವೋ? ಇಲ್ಲಿಯ ಅಧಿಕಾರಿ ಅಂತ ಹೇಳ್ತಾ ಇದ್ದೀಯಲ್ಲ, ಇಲ್ಲಿಯ ಅಧಿಕಾರಿ ದೇವೇಂದ್ರ ಅಲ್ವೋ? ಮತ್ತೆ ದೇವೇಂದ್ರ ವೇಷ ಮರೆಸಿಕೊಂಡಿದ್ದಾನೆ. ಹಾಗಲ್ಲ ಇವ ಹೇಳುವುದು. ಮತ್ತೆ? ಇವ ಇಲ್ಲಿಗೆ ಅಧಿಕಾರಿ ಅಂತ ಹೇಳುವುದು. ದ್ವಾರಪಾಲಕ ದ್ವಾರಪಾಲಕ. ಓ, ದ್ವಾರಪಾಲಕ. ಹಾ 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 ಹಾ. ಎಂತವರನ್ನೆಲ್ಲ ನೀನೀಗ ಅಧಿಕಾರಿ ಅಂತ ದ್ವಾರಪಾಲಕ ಹೇಳ್ತೀಯಲ್ಲ ಅಲ್ವಾ? ಮಾರಾಯ. ಹಾ 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 ಸರಿ. ಹಾ. ಆ? ಈಗ ನಾವು ಯಾರಂತ ಗೊತ್ತಿಲ್ವಾ? ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ಒಡೆಯ. ಓ
ಜಂಬಾಸುರ. ಜಂಬಾಸುರನಾ? ಜಂಬಾಸುರನ ಮಗ. ಸುಂದಾಸುರ. ಹ್ಮ್ ನಿನ್ನ ಹೆಸರೇನು? ಜಂಬಕ. ಜಂಬಕ. ಜಂಬಾಸುರ. ಜಂಬಾಸುರ. ಇರ್ಲಿ. ನಿನ್ನ ಹೆಸರೇನು? ಸಂಬಕ. 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 ಇರ್ಲಿ. ತಲೆಬೇಡ. ಎಂತ ನಿನ್ನ ಹೆಸರೇನು ಅಂತ? ನನ್ನ ಹೆಸರು ಹಿಡ್ಕೊಂಡು ನೀನೇನ್ ಮಾಡ್ತೀಯಾ? ನಾನು ಹಿಡ್ಕೊಂಡು ಬೇರೆ ನೀನು ಹೋಗಿ ಮೊದಲು ನಿನ್ನ ಅಪ್ಪ ಸುರಪ್ಪ ಇದ್ದಾನಲ್ಲ ಅವನನ್ನು ಬರ್ಲಿಕ್ಕೆ ಹೇಳು. ನೀನೆಂತ ಮಾತಾಡ್ದೆ ಅಂತ ಇಲ್ಲಿ? ನಿನ್ನ ಅಪ್ಪ ಸುರಪ್ಪ ಇದ್ದಾನಲ್ವಾ? ಓ ಅನ್ನಪ್ಪ. ಅವನೇ ಅನ್ನಪ್ಪ. ಹೋಗ ಅವನು ಬರ್ಲಿಕ್ಕೆ ಹೇಳು, ಹೋಗು. ನಾನು ಹೋಗುದಿಲ್ಲ. ಏನ್ ಬೇಕಾದ್ರೂ ಮಾಡಿ. ಏನ್ ಬೇರೆ. ಬೇಕಾದ್ರೂ ಮಾಡಿ. ಅಲ್ವೋ? ಇವನನ್ನು ಎಂತ ಮಾಡುದು ಈಗ? ನೀನು ದ್ವಾರಪಾಲಕ ಅಲ್ವೋ? ನಮ್ಮನ್ನು ಯಾರೆಂಬುದನ್ನು ವಿಚಾರಿಸಿದಿ. ನಾವು ಯಾಕೆ ಇಲ್ಲಿಗೆ ಬಂದದ್ದು ಎಂಬುದನ್ನು ತಿಳಿದುಕೊಂಡಿದ್ದೀಯಾ? ಬಾಯ್, ವಿಷಯ ಕೇಳಲಿಲ್ವಲ್ವೋ? ನಿನ್ನಪ್ಪ ಸುರಪ ಇದ್ದಾನಲ್ಲ, ಅವನೇ ದೇವೇಂದ್ರ. ದೇವೇಂದ್ರನ? ಹಾ, ಅವನ ಏನು ದೇವೇಂದ್ರ. ದೇವೇಂದ್ರ ಇದ್ದಾನಲ್ಲ, ನಿಮ್ಮ ಅಪ್ಪ, ನಿನ್ನಪ್ಪ. ಹಾ ಹಾ ಹೌದು, ಅವನೇ. ಅವನನ್ನು ಪ್ರಶ್ನಿಸುವುದಕ್ಕಾಗಿ ಬಂದವನು. ನನ್ನ ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಅವನಿದ್ದಾನಲ್ಲ, ಅವನಿಗೆ ತಿಳಿಸು. ಒಳ್ಳೆಯ ಮಾತಿನಲ್ಲಿ ಅಲ್ಲಿಯ ಅಧಿಕಾರ ನನಗೆ ಒಪ್ಪಿಸಲಿಕ್ಕೆ ಹೇಳು. ಅವನದ್ದೆಲ್ಲ ತಪ್ಪಾಯಿತೆಂದು ನನ್ನಲ್ಲಿ ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗ್ಲಿಕ್ಕೆ ಹೇಳು. ಅವನನ್ನು ಉಳಿಸ್ತೇನೆ. ಇಲ್ಲದಿದ್ದರೆ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬುದಾಗಿ ಹೇಳು. ಹೋಗು. ನಾನು ನಿಮ್ಮ ಕೆಲಸದವನಲ್ಲ, ಹೋಗಿ ಹೇಳಲಿಕ್ಕೆ. ಬೇಕಾದ್ರೆ ಹೋಗಿ ಹೇಳಿ. ಹೋಗಿ ಹೇಳಲಿಕ್ಕೆ ಗೊತ್ತುಂಟು. ನೀನು ನಮ್ಮನ್ನು ಪ್ರಶ್ನೆ ಮಾಡುವುದಕ್ಕಾಗಿ ಇಲ್ಲಿ ಬಂದವನಲ್ವೇ? ಅದಕ್ಕಾಗಿ ನಿನ್ನಲ್ಲಿ ವಿಷಯವನ್ನು ತಿಳಿಸಿತು. ಒಳ್ಳೆಯ ಮಾತಿನಲ್ಲಿ ಹೋಗಿ ಹೇಳು. ನಿನ್ನನ್ನು ಕೂಡ ರಕ್ಷಿಸುತ್ತೇನೆ. ಇಲ್ಲದಿದ್ರೆ ಕೊಡ, ಇದು ಕತ್ತಿ ಕೊಡ. ನಾನು ಹೋಗುದಿಲ್ಲ. ಏನ್ ಬೇಕಾದ್ರೂ ಮಾಡಿ. ಏಯ್, ನಿನ್ನ ತಲೆಗೆ ವಿಚಾರಿಸು ಅವನನ್ನು. ಸುಮ್ಮನೆ ಬಿಡಬೇಡ. ನೀನು ನನ್ನ ತಲೆ ಕಡಿದ್ರೆ ನೀನು ನನ್ನ ಮಗ. ಏನು ಏನು? ಅವನು ನನ್ನ ಮಗ ಅಂತ. ನೀನು ಇಲ್ಲಿಂದ ಹೋಗಿ ನಿನ್ನ ಅಪ್ಪ ದೇವೇಂದ್ರನಲ್ಲಿ ನಾವು ಬಂದ ವಿಷಯವನ್ನು ಹೇಳದಿದ್ರೆ ನೀನು ನನ್ನ ಮಗ. ನಡೆಯಲಿಲ್ಲ. ನಾನು ನಿಮ್ಮ ಮಗ ಆಗುದೇ ಬೇಡ. ಹಾಗಿದ್ರೆ ಹೋಗಿ ತಿಳಿಸು. ಹೇಳಿದ್ದಲ್ಲ? ಹೇಳಿದ್ದಲ್ಲ? ಹೌದು, ನಮ್ಮವರೇ ಕಾಲು ಮಾಡೋಣ.
ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳು ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಗೌರವ ಅನೇಕವಿದೆ. ಶತಮಾನ್ಯ ನಾಗದಲ್ಲಿ ಪುರುಷನು ನನಯು ಓಲಗವನಿದ್ದಿರಲು ವ್ಯಥೆಯುಳೈದ ಜಾರಗನು ಯಾಗಗಳನ್ನು ಕೈದು ತ್ರಿಮೂರ್ತಿಗಳ ಮನವನ್ನು ಗೆದ್ದು ಈ ನಾಕದ ಅಧಿಕಾರವನ್ನು ಪುರಂದರ ನಾಮಕನಾಥ ನಾನು ಪಟ್ಟದನ್ನೇರಿ ಅನ್ವರ್ಥವಾಗಿ ಸತವನ್ನು ಎಂದು ದೇವೇಂದ್ರಗಳಿಗೆ ಒಡೆಯನಾಗುವುದರಿಂದ ದೇವೇಂದ್ರ ಎಂದು ಕರೆಯುತ್ತಿದ್ದಾರೆ. ಎಂದಿನಂತೆ ವರುಣ ವಾಯು ಕುಬೇರನ್ನು ಒಳಗೊಂಡು ಸುಧರ್ಮ ಸಭೆಯನ್ನು ನಡೆಸಿದ ಕಾಲಕ್ಕೆ ಯಾರಲ್ಲಿ ಒಳ್ಳೇದಾಗಲಿ. ಇಲ್ಲಿಗೆ ಯಾಕೆ ಬಂದೆ? ಏನು ಕಷ್ಟವಂತು? ಪುರನಾಥ ಲಾಲಿ ಜನ್ಮಾನದಿ ಪುರನಾಥ ಲಾಲಿ ಜನ್ಮಾನೋಡಿಯ
ಬಂದಿದ್ದಾನಂತೆ. ಆತನನ್ನು ಎದುರಿಸಬೇಕಾಗಿದೆ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ. ನಡೆಯಲಿ ನಮ್ಮ ಸೇನೆ. ಸ್ವರ್ಗದ ಅಧಿಕಾರವನ್ನು ತನ್ನ ಒಡೆಯನಾದ
ಸಲ್ಲಿಸಲು ಬಂದು ನಾನು ತಪ್ಪಾಯ್ತೆಂದು ಕಾಲಿಗೆ ಕ್ಷಮೆಯನ್ನು ಯೋಚಿಸು. ಇಲ್ಲದೇ ಇದ್ರೆ ನಿನ್ನ ಪ್ರಾಣ ಹೋದಿತ್ತು. ಜೋಪಾನ. ಎದುರಲ್ಲ
ಏನವ ಮೊದಲು ಹೋಗು. ನದಿ ದಾಟು. ನಿನ್ನಪ್ಪ ಸುರಪ್ಪನನ್ನು ಬರಲಿ ಕೇಳು ಹೋಗು. ಮೊದಲು ನದಿ ದಾಟು ಹಾ. ಬದುಕಿ ಉಳಿದರೆ ಸಮುದ್ರ ದಾಟು ಎಚ್ಚರ. ಬಾ ಮುಂದೆ. ಭವಶಕ್ರ ಧಮ್ಮನೈಕ್ಯ. ಓಯ್. ಭವಶಕ್ರ ಧಮ್ಮನೈಕ್ಯ ನಡುವಿನಿಂದ ಕೊಬ್ಬಿರುವೆಯ. ಕೊಡುತ್ತ ನಿನ್ನ ಭೂತಗಣಕ್ಕೆ ಬಲಿಯ ನೀವೇನು. ಕೊಡುತ್ತ ನಿನ್ನ ಭೂತಗಣಕ್ಕೆ ಬಲಿಯ ನೀವೇನು. ಎಲ್ಲ ದೇವೇಂದ್ರ ಏನಿಲ್ಲ. ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ಹಾ ಐರಾವತವನ್ನು ಏರಿ ಹಾ ಬರುವಾಗಲೇ ನಿಶ್ಚಯ ಮಾಡಿದ್ದೇನೆ. ಹಾ ಸುರಪ ಹಾ ಹೌದು. ಹ, ಸಿಕ್ಕಿದ್ದು ಒಳ್ಳೆಯದಾಯ್ತು. ಹಾ ನಿನ್ನನ್ನು ಹುಡುಕಿಕೊಂಡೇ ಈ ದೇವಲೋಕಕ್ಕೆ ನಾವು ಬಂದವರಿದ್ದೇವೆ. ಹಾ ಯಾಕೆ ಬಲ್ಲೆಯ, ನನ್ನ ತಂದೆಯಾದಂತಹ ಜಂಬಾಸುರರನ್ನು ಹಾ ಮೋಸದಿಂದ ಕೊಂದವರು ನೀವುಗಳಾಗಿದ್ದೀರಿ. ಹಾ. ಆ ಸೇಡನ್ನು ತೀರಿಸುವುದಕ್ಕಾಗಿ ಈ ಕಡೆಗೆ ಬಂದವರಿದ್ದೇವೆ. ಹಾ ಸುರಪ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಹಾ ಇಲ್ಲಿಯ ಅಧಿಕಾರವನ್ನು ನನಗೆ ಒಪ್ಪಿಸು. ನಾನು ಮಾಡಿದ್ದೆಲ್ಲ ತಪ್ಪಾಯಿತೆಂದು ನನ್ನಲ್ಲಿ ಕ್ಷಮೆ ಕೇಳಿದರೆ ನಿನ್ನನ್ನು ರಕ್ಷಿಸಿಯೇನು, ಇಲ್ಲದಿದ್ದರೆ ಹೊಡೆದಾಡಿಸಿಯೇನು. ಮುಚ್ಚು ಬಾ. ಕೊಡ ನಿನ್ನ ತಂದೆ. ಕೊಡ ನಿನ್ನ ತಂದೆ ಜಂಬ ತಲೋಕಕ್ಕೆಂದು ಬಂದನವನ. ಕೊಡದೆ ಪೂಜೆಗಯ್ಯನೇನು ತೊಳಗು ಸುಖದಲ್ಲಿ. ಕೊಡದೆ ಪೂಜೆಗಯ್ಯನೇನು ತೊಳಗು ಸುಖದಲ್ಲಿ. ಹೌದೇನೋ. ನಿನ್ನ ಅಪ್ಪ ಜಂಬಾಸುರ ಇಲ್ಲಿ ಸಮರಕ್ಕೆಂದು ಬಂದಿರುವಾಗ ಆತನನ್ನು ಪೂಜೆ ಮಾಡಬೇಕಿತ್ತೆ. ಸ್ವರ್ಗವನ್ನು ಪಡೆಯುವ ಹುಚ್ಚು ಹಂಬಲದಿಂದ ಬಂದವನಿಗೆ ಸರಿಯಾದ ದಾರಿಯನ್ನು ತೋರಿಸಿದ್ದೇನೆ. ನಿನಗೂ ಸಾರಿ ಹೇಳುತ್ತೇನೆ, ಇಲ್ಲಿಂದ ಮರಳಿ ಹೋದರೆ ಬದುಕುವುದಕ್ಕೆ ದಾರಿ ಮಾಡಿಕೊಟ್ಟೆನು. ಇಲ್ಲದಾದರೆ ನಿನ್ನ ತಂದೆಗೆ ತೋರಿದ ದಾರಿಯನ್ನು ತೋರಿಸಬೇಕಾಗಿದೆ. ಎಚ್ಚರ. ಸುರಪ, ಜಡ ಜಡೌದಿ. ಸುರಪ,
ಸುಂದನು ಮರುಗುತ್ತ ಸೋಮರದಿ ಕೈ ಸೋತು ಸುಂದನು ಮರುಗುತ್ತಾಗ ಗಮಿಸಿದ ಲಜ್ಜೆಯೊಳಂದು ಗಮಿಸಿದ ಲಜ್ಜೆಯೊಳಂದು ಸುಮನಸರಧಿಪನ ಗೆಲುವಾಚೆ ಎಲ್ಲಿಗೆ ಕಮರಿದು ಜನುತ ದುಃಖದಲ್ಲಿ ಸುಮನಸರಧಿಪನ ಗೆಲುವಾಚೆ ಎಲ್ಲಿಗೆ ಕಮರಿದು ಜನುತ ದುಃಖದಲ್ಲಿ ದುಃಖದಲ್ಲಿ ಪಾಪಿ ಇಲ್ಲಿ ಬಾ. ಓ, ದಾನಿಗಳೇ, ಇದು ನೀವಾ? ಮತ್ತೇನು? ನಾನು ಆ ದೇವತೆಗಳು ಬಂದಂತ ತಣಿಸಿಕೊಂಡದಲ್ಲ. ನಾನು ಸಹ ಹಾಗೇನೆ. ದೇವತೆಗಳು ಮತ್ತೆ ಬಂದ್ರು ಎನ್ನುವ ಹಾಗೆ ಮತ್ತೆಂತಾರೆ ನಿಮಗೆ ಬದಲಿದ ನಾನು. ಹೌದು ರಾರೆ, ಆ ದೇವತೆಗಳ ಪೆಟ್ಟು ಯಾರಿಗಾಗಬಹುದು ರಾರೆ? ಹೇಗಿತ್ತು? ಒಂದೊಂದು ಕೊಡ್ತಾರೆ ರಾರೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ರಾರೆ, ಏನು? ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೇನೆ. ಏನು? ನೀವು ಸ್ವಲ್ಪ ಕೂಡ ಹಿಂದೆ ತಿರುಗಿ ಓಡಿದಿರಲ್ಲ. ಹೌದು. ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಿದರೆ ನಿಮಗೆ ಖಂಡಿತ ಪ್ರಥಮ. ಸುಮ್ಮನಿರು. ನೀನು ಬರುವಾಗ ಏನೆಲ್ಲ ಹೇಳಿದೆ? ಏನ್ರಾರೆ? ಅಲ್ಲಿ ಕಡಿತೇನೆ, ಇಲ್ಲಿ ಮರಿತೇನೆ ಎಂಬುದಾಗಿ. ನಮ್ಮದು ಈಗ ಎಲ್ಲಿ ಹೋಯ್ತು ನಿನ್ನ ಧೈರ್ಯ? ಓಡ್ತಿ ಮತ್ತೆ ಅಲ್ಲಿಗೆ? ನಮ್ಮದು ಎಲ್ಲರ ಹಾಗೆ ಆಶ್ವಾಸನೆ ಮಾತ್ರ. ಹೌದಾ? ಅದು ಯೋಜನೆಗೆ ಬರುವುದು ಇಲ್ಲ. ಓಹೋ, ನೋಡುವಾಗಲೇ ಗೊತ್ತಾಗ್ತದೆ. ನೀವು ಕೂಡ ಹಾಗೆ ಅಲ್ಲ? ಬಲ್ಲೂಕ, ದೇವತೆಗಳಿಂದ ಸೋತು ಓಡುವುದಕ್ಕೆ ಆರಂಭಿಸಿದ ನಾವು ಬಂದು ನಿಂತಿದ್ದ ಈ ಪ್ರದೇಶದಲ್ಲಿ. ಹೌದು ರಾಣಿ. ಆದ್ರೆ ಈ ಪ್ರದೇಶ ಯಾವುದೆಂದು ತಿಳಿಯುತ್ತಲ್ಲವಲ್ಲ. ಸ್ವಲ್ಪ ಇಲ್ಲಿ ಕೇಳಿ ಬರುತ್ತೇನೆ. ನೀನು ಅವನಲ್ಲಿ ಕೇಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಬಾ. ಮತ್ತೆ ನೀನು ಇಲ್ಲಿ ಒಡೆಯ, ನಾನು ನೀನು ಅಲ್ಲ, ನೀವೇ ಒಡೆಯರು. ಮತ್ತೆ ಅಲ್ಲ, ನಾನು ಕೇಳಲಿಕ್ಕೆ ಹೋದ ಹಾಗೆಲ್ಲ. ಮತ್ತೆ ಅಲ್ಲಿ ಎಲ್ಲಿಯಾದ್ರೂ ಗುರುತು ಇರಬಹುದು, ನೋಡು. ಏನು? ನನಗೆ ತಿಳಿಯಿತು. ಏನು? ನನಗೆ ತಿಳಿಯಿತು. ಇದು ಯಾವ ಪ್ರದೇಶ? ಹೇಳು. ಇದು ಯಕ್ಷಗಾನದ ಊರು ಅಲ್ವಾ? ಅದು ಹೇಗೂ ನಿನಗೆ ತಿಳಿದದ್ದು? ನಾವು ಇಲ್ಲೇ ಸ್ವಲ್ಪ ಕೂರೋಣ. ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಯಕ್ಷಗಾನ ಪ್ರಾರಂಭವಾಗಬಹುದು. ಏ ಪಲ್ಲುಕ, ಏನ್ರಾರೆ? ಅದು ಹಾಗಲ್ವೋ? ಮತ್ತೆ ಯಕ್ಷೋದ್ಯಾನ, ಯಕ್ಷರ ಉದ್ಯಾನವನ. ಅದೇ 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 ಅಲ್ಲಿ ಕಾಣುತ್ತಿರುವಂತಹ ದೊಡ್ಡ ವೃಕ್ಷದ ಬುಡದಲ್ಲಿ ಸ್ವಲ್ಪ ಹೊತ್ತು ನಿದ್ರಿಸೋಣ. ಅಲ್ಲರೇ, ಏನು? ನಿಮಗೆ ತಲೆ ಸರಿ ಉಂಟಾ? ತಲೆ ಸರಿ ಉಂಟು ನನಗೆ. ಎಂತ ತಲೆ ಸರಿ ಉಂಟು? ಮತ್ತೆ ನಿದ್ರಿಸುವುದಕ್ಕೆ ತಲೆ ದಿಂಬು ಇಲ್ಲ, ಹಾಸಿಗೆಯೂ ಇಲ್ಲ. ನಿದ್ರೆ ಬರ್ಲಿಕ್ಕೆ ಉಂಟು ನಮ್ಗೆ. ಯುದ್ಧ ಮಾಡಿ ದಣಿದವರಿದ್ದೇವೆ. ಅದೌದು ರಾರೆ. ಮಲಗಿದ ಕೂಡಲೇ ನಿದ್ದೆ ಬಂದಿತ್ತು. ಅದೌದು ರಾರೆ. ದೂರದಲ್ಲಿ ಒಂದು ಮರ ಕಾಣಿಸುತ್ತಾ ಇದೆ. ಹೌದು. ಅದರ ಬುಡದಲ್ಲಿ ನೀವು ಮಲಗಿ, ನಿಮ್ಮ ಹತ್ತಿರದಲ್ಲಿ ನಾನು ಬಿದ್ದಿಕೊಳ್ಳುತ್ತೇನೆ. ಏ ಬಲ್ಲೂಕ, ಏನ್ರಾರೆ? ಇಬ್ಬರು ಮಲಗಿದ್ರೆ ಸಮಸ್ಯೆ ಆದ್ರೂ ಏನು ಮಾಡುವುದು? ನಮ್ಗೆ ಅಪಾಯ ಆದ್ರೆ ಏನು ಮಾಡುವುದು? ಓ, ಅದು ಹೌದು ರಾರೆ. ಹಾಗಾದ್ರೆ ಒಂದು ಕೆಲಸ ಮಾಡುವ. ಏನು? ಸ್ವಲ್ಪ ಹೊತ್ತು ನೀವು ಮಲಗಿ, ಆಮೇಲೆ ನೀವು ಎಚ್ಚರದಿಂದಿರಿ, ನಾನು ಮಲಗ್ತೇನೆ. ಇದು ಒಳ್ಳೆಯ ವಿಚಾರ. ಹಾಗೆ ತಾಟಕ್ಕೆ ಸಖಿಯರೊಗ್ಗಿನೊಳಂದು ಮುದದಲ್ಲಿ, ಸಖಿಯರೊಗ್ಗಿನೊಳಂದು ಮುದದಲ್ಲಿ
ಬಕುಳ ಮಂದಾರಾದಿ ಸುಮಗಳ ಬಕುಳ ಮಂದಾರಾದಿ ಸುಮಗಳ ನಿಖರ ರಾಜಿಪವನದಲ್ಲಿ ವಿಹರಿಸಿದಳು ಬಕುಳ ಮಂದಾರಾದಿ ಸುಮಗಳ ನಿಖರ ರಾಜಭವನದಲ್ಲಿ ವಿಹರಿಸಿದಳು ವಿಕಸಿತಾಂಬುಜ ನೇತ್ರ ದಾಟಗೆ ಸಖಿಯ ರೊಕ್ಕಿನೊಳೊಂದು ಮುದದಲ್ಲಿ ಸಖಿಯರೇ ಎಲ್ಲಿ ಇದ್ದೀರಾ? ಗೆಳತಿ ಹಾ, ಏನೇ ಕರ್ತದ್ದು? ನಿಮ್ಮನ್ನು ಕರೆದಕ್ಕೆ ಕಾರಣ ಉಂಟು. ಹೌದಾ? ಹಾ, ಮೊದಲು ನಿಮ್ಗೆ ನನ್ನ ಪರಿಚಯವನ್ನು ಹೇಳಬೇಕು. ನಿನ್ನ ಪರಿಚಯ ನಮ್ಗಿಲ್ವಾ? ನನ್ನ ಪರಿಚಯ ನಿಮ್ಗೆ ಇದ್ದಿರಬಹುದು. ಹಾ. ಆದರೆ ನನ್ನ ಹುಟ್ಟಿದ ಹಿನ್ನೆಲೆ ಬಗ್ಗೆ ನಿಮಗೆ ತಿಳಿದಿದೆಯೇ? ಇಲ್ಲ. ಹಾ, ಹಾಗಾದರೆ ಹೇಳುತ್ತೇನೆ ಕೇಳಿ. ಹಾ. ಸುಕೇತು ರಾಜನ ಮಗಳು ತಾಟಕಿ ನಾನು. ಹೇಗೆ ತಾಟಕಿ ಆದದ್ದು? ಹಾ. ಸುಕೇತು ರಾಜನಿಗೆ ಮಕ್ಕಳೇ ಇಲ್ಲದ ಕಾಲಕ್ಕೆ ಪುತ್ರ ಸಂತಾನಕ್ಕಾಗಿ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದನಂತೆ. ಹಾ. ಹೇಗೆ ಧೀರ ಮಗನನ್ನು ಕರುಣಿಸುವಂತೆ. ಹಾ. ಆದರೆ ಪ್ರತ್ಯಕ್ಷನಾದಂತಹ ಕಮಲಜನು ನಿನಗೆ ಪುತ್ರ ಸಂತಾನದ ಭಾಗ್ಯವಿಲ್ಲ, ಹಾಗಾಗಿ ಸಾವಿರಾನೆಯ ಬಲವುಳ್ಳ ಸ್ತ್ರೀ ರತ್ನವನ್ನು ಕರುಣಿಸುತ್ತೇನೆಂದು ಹೇಳಿದರಂತೆ. ಹಾಗಾಗಿ ಬ್ರಹ್ಮನ ವರಬಲದಿಂದ ಹುಟ್ಟಿಕೊಂಡವಳೇ ನಾನು. ತಾತಕಿ ಎನ್ನುವ ಹಾಗೆ ಹೆಸರಿರಿಸಿದ್ದಾರೆ ನನ್ನ ಹೆತ್ತವರು. ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ. ಹಾಗಾಗಿ ಈಗ ನಾನು ಪ್ರಾಯಪ್ರಬುದ್ಧಳಾಗಿದ್ದೇನೆ. ಹೌದು. ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕಾಗಿ ವನವಿಹಾರಕ್ಕೆಂದು ಹೊರಟವಳು. ಹಾಗೆ ನಿಮ್ಮನ್ನು ಕರೆದದ್ದು. ಈಗ ವನವಿಹಾರಕ್ಕ? ಸ್ವಲ್ಪ ನೀನು ಎಲ್ಲಿಗೆ ಹೊರಟದ್ದು? ಅಲ್ಲ, ನೀನು ಮೊದಲೇ ಹೇಳ್ತಿದ್ದಿ ನಾನು ಸ್ವಲ್ಪ ಶೃಂಗಾರ ಮಾಡಿಕೊಂಡು ಬರ್ತಿದ್ದೆ. ನೀನು ಸ್ವಲ್ಪ ನಿಲ್ಲು. ಇಲ್ಲಿ ಬಾ. ನಾವು ಹೊರಟದ್ದು ವನವಿಹಾರಕ್ಕೆ, ಬೇರೆ ಎಲ್ಲಿಗೂ ಅಲ್ಲ. ನಿನ್ನ ಶೃಂಗಾರ ಇಷ್ಟು ಸಾಕು, ತಡ ಮಾಡುವುದಲ್ಲ. ವನವಿಹಾರವನ್ನು ಮಾಡುತ್ತಾ ಸಾಗೋಣ ಆ ಕಡೆಗೆ. ನೋಡದಕ್ಕೆ ಗಿಳಿವಿಂಡು ನೋಡಿ ಸಖಿ ನೋಡಿ ನೋಡಿ ಗಿಳಿವಿಂಡು ಗಿಳಿವಿಂಡು ಸಖಿ ನೋಡಿ ನೋಡಿ ನೋಡೆ ಸಖಿ ಗಿಳಿವಿಂಡು ನೋಡೆ ಸಖಿ ಗಿಳಿವಿಂಡು ಸೊಗಸಿನ ಜೋಡಿ ಹಂಸಗಳಿಗವು ಸೊಗಸಿನ ಜೋಡಿ ಹಂಸಗಳಿಗವು
ನೋಡೆ ಸಖಿ ಗಿಳಿವಿಂಡು ಸೊಗಸಿನ ಜೋಡಿ ಹಂಸಗಳಿಗವು ಸೊಗಸಿನ ಜೋಡಿ ಹಂಸಗಳಿಗವು ಪರಿಮಳ ಗೂಡಿ ಮಂದ ಸಮೀರ ಪರಿಮಳ ಗೂಡಿ ಮಂದ ಸಮೀರ ಪರಿಮಳ ಗೂಡಿ ಮಂದ ಸಮೀರ ಮಂದ ಸಮೀರ ಮಂದ ಸಮೀರ ತನುವನು ತೀಡುದಿಗ ತನುವನು ತೀಡುದಿಗ ತನುವನು ತೀಡುದಿಗ ಆಹ್ಲಾದಕ್ಕೆ ಈಡಗಾಣಿ ಆಹ್ಲಾದಕ್ಕೆ ಈಡಗಾಣಿ ಈಡಗಾಣಿ ನೋಡೆ ಸಖಿ ನೋಡೆ ನೋಡೆ ಸಖಿ ನೋಡೆ ಗಿಳಿವಿಂಡು ಗಿಳಿವಿಂಡು ಸೊಗಸಿನ ಜೋಡಿ ಹಂಸಗಳಿಗವು ಸೊಗಸಿನ ಜೋಡಿ ಹಂಸಗಳಿಗವು ಪರಿಮಳ ಗೂಡಿ ಮಂದ ಸಮೀರ ಪರಿಮಳ ಗೂಡಿ ಮಂದ ಸಮೀರ ತನುವನು ತೀಡುತ್ತಿಗ ಮಂದ ಸಮೀರ ತನುವನು ತೀಡುತ್ತಿಗ ಆಗ್ಲಾದಕ್ಕೆ ಈಡಗಾಣೆ ಆಗ್ಲಾದಕ್ಕೆ ಈಡಗಾಣೆ 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 ನೋಡೆ ಸಖಿ ನೋಡಿದ್ದೇನೆ ಆ ಕಡೆ ನೋಡು ಗಿಳಿ ಹಿಂಡುಗಳು ದೂರದ ಮರದಲ್ಲಿ ಕುಳಿತು ಹೇಗೆ ಜೊತೆ ಜೊತೆಯಾಗಿ ಆಡ್ತಾ ಇದೆ. ಹೌದು ಕಣೆ. ಸಖಿ ಇಲ್ಲಿ ನೋಡು ಜೋಡಿ ಹಂಸಗಳು ಜೊತೆ ಜೊತೆಯಾಗಿ ಆಡ್ತಾ ಇದೆ. ಅದನ್ನು ನೋಡುವಾಗ ಏಕೋ ಆಸೆ ಆಗ್ತಿದೆ ನನಗೆ. ಅಲ್ಲ, ಅದು ನಾವಿಬ್ಬರು ಆಟ ಆಡಿದ್ರೆ ಹಾಗೆ ಆಗಲ್ವಾ? ನಾವಿಬ್ರು ಆಡಿದ್ರೆ ಹೇಗಾಗ್ತದೆ? ಮತ್ತೆ ಅದೊಂದು ಗಂಡು ಹಂಸ, ಇನ್ನೊಂದು ಹೆಣ್ಣು ಹಂಸ. ನಾವಿಬ್ರು ಆಡಿದ್ರೆ ಸರಿ ಆಗುವುದಿಲ್ಲ. ಓಹೋ, ಇದನ್ನೆಲ್ಲ ನೋಡುವಾಗ ನನ್ನ ಮನಸ್ಸಿಗೇನೋ
ಒಂದು ತರದ ಅನುಭವ. ಹಾ ಹಾ, ಅಲ್ಲಿ ನೋಡು, ಏನು? ದೂರದ ಮರವೊಂದನ್ನು ಅಪ್ಪಿ ಹಿಡಿದು ಮೇಲೇರಿದ ಮಲ್ಲಿಗೆಯ ಬಳ್ಳಿಗಳು, ಹೌದು, ಬಣ್ಣ ಬಣ್ಣದ ಪುಷ್ಪಗಳು, ಹಾ ಹಕ್ಕಿಗಳ ಇಂಚರಗಳ ಜೊತೆಗೆ ಮಂದವಾಗಿ ಬೀಸುತ್ತಿರುವಂತಹ ಗಾಳಿ. ಹಾ ಆಹಾ, ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಏಕೋ ಸಂತೋಷವಾಗುತ್ತಾ ಇದೆ. ಹಾ ಹಾ, ದೂರದಲ್ಲೊಂದು ಸರಸಿ ಕಾಣುತ್ತಾ ಉಂಟು. ಹೌದು. ನನಗೆ ಜಲಕ್ರೀಡೆ ಆಡಬೇಕೆಂಬ ಆಸೆ ಆಗ್ತಿದೆ ಸಂಧಿ. ಹಾ ಅಲ್ಲ, ನೀನು ಸ್ನಾನ ಮಾಡಿ ಬರ್ಲಿಲ್ವಾ? ಜಲಕ್ರೀಡೆ ಆಡ್ಬೇಕಂತೆ. ಹಾಗಲ್ವೇ, ಮತ್ತೆ ಸರಸಿಯನ್ನು ನೋಡುವಾಗ ಹಾ ನಮ್ಮ ಮನದ ಬೇಸರವನ್ನು ಕಳೆಯಲು ಅದೊಂದು ಸಾಧಕ. ಅಷ್ಟೇ ಮಾತ್ರವಲ್ಲದೆ ಸರಸಿಯ ನೀರು ತಿಳಿಯಾಗಿರುತ್ತದೆ. ಅದಕ್ಕಾಗಿ ನನಗೆ ಆಸೆಯಾದದ್ದು. ತಡ ಮಾಡುವುದಲ್ಲ, ಜಲಗೇಡಿ ಆಡೋಣ. ಹಾಗೆ ಆಗಲಿ. ನೀರಾಟ ಮಾಡಿದರು ಸರಸದಲ್ಲಿ ಸರಸಿಯಲಿ ಸಾರಸ ನೇತ್ರೆಯರು ನೀರಾಟವಾಡಿದರು ನೀರಾಟವಾಡಿದರು ಸರಸದಲ್ಲಿ ಸರಸ ನೇತ್ರೆಯರು ಸರಸಿಯಲಿ ಸಾರಸ ನೇತ್ರೆಯರು ಆಡಿದರು 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 ನೀರಾಟವಾಡಿದರು ಸರಸದಲ್ಲಿ ಸರಸ ನೇತ್ರೆಯರು ಸರಸಿಯಲಿ ಸರಸ ನೇತ್ರೆಯರು ಆಡಿದರು 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 ಕನ್ನೆಯರೆಂಬಲು ತರುಣಿಯರು ನೀರಾಟ
ಸರಸದಲ್ಲಿ ಸರಸನೆ ತೆಯರು ಹಲವಂಗದಿ ನೀರುಳು ಮುಳುಗಿ ಏಳುತ್ತ ಜಲಕನ್ನೆಯರೆಂಬಲು ಜಲಕನ್ನೆಯರೆಂಬಲು ತರುಣಿಯರು ನೀರಾಟವಾಡಿದರು ನೀರಾಟವಾಡಿದರು ದಿಂದನ 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 ದಿನ್ನತೆ ದಿಂದನ ದಿದ್ದನಗ ದಿಂದನ ದಿನ್ನತೆ ದಿಂತಗಿಡ 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 ದಿನ್ನತೆ ತುಂತಗಿಡ 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 ದಿನ್ನತೆ ತತ್ತಗಿಡ ದಿನ್ನತೆ ತಗದ ಗಿಡ ತಗದಿ ಮಿದ ಗಿಡ ತಗದಿ ಮಿದ ಗಿಡ ದಿನದೆ